ಪ್ರತಿಯೊಬ್ಬರಿಗೂ ಆರೋಗ್ಯ ಭದ್ರತೆಯನ್ನು ಒದಗಿಸುವುದು ಆದ್ಯ ಕರ್ತವ್ಯವಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರಗಳು, ಯೋಜನೆಗಳು ಬರಬೇಕಾಗಿದೆ. ಅದರ ಪ್ರಯೋಜನ ಎಲ್ಲರಿಗೂ ಸಿಗಬೇಕು. ಅದೇ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಯುಷ್ಮಾನ್ ಭಾರತ ಎನ್ನುವ ಆರೋಗ್ಯ ವಿಮೆಯನ್ನ ದೇಶದಾದ್ಯಂತ ಜಾರಿಗೊಳಿಸಿದ್ದಾರೆ ಅಂತ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕ ವಿ ಸುನಿಲ್ ಕುಮಾರ್ ಹೇಳಿದ್ದಾರೆ. ನಿಟ್ಟೆ-ಗಾಜ್ರಿಯಾ ಫೌಂಡೇಶನ್ ಟ್ರಸ್ಟ್, ನಿಟ್ಟೆ-ಗಾಜ್ರಿಯಾ ಸ್ಪೆಷಾಲಿಟಿ ಆಸ್ಪತ್ರೆ ತೆಳ್ಳಾರು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಉಡುಪಿ ಜಿಲ್ಲೆ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಕಾರ್ಕಳ ಇದರ ಸಹಯೋಗದೊಂದಿಗೆ ಆಯುಷ್ಮಾನ್ ಭಾರತ್ ಕರ್ನಾಟಕ ಯೋಜನೆಗೆ ಚಾಲನೆ. ಯೋಜನೆ ಮಾಹಿತಿ ಕಾರ್ಯಾಗಾರ ಹಾಗೂ ರಿಕ್ಷಾ ಚಾಲಕರಿಗೆ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿಗಳ ಒಂದು ವಿಶೇಷವಾದ ಯೋಜನೆ ಆಯುಷ್ಮಾನ್ ಭಾರತ್ ಕಳೆದ 1.5 ವರ್ಷದಿಂದ ದೇಶದಲ್ಲಿ ಚಾಲನೆಗೆ ಬಂದು ಅದರ ಉಪಯೋಗವನ್ನ ಲಕ್ಷಾಂತರ ಮಂದಿ ಪಡ್ಕೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ದೇಶದ ಎಲ್ಲ ನಾಗರಿಕರಿಗೂ ಕೂಡ ಆರೋಗ್ಯದ ಭದ್ರತೆ ಸಿಗಬೇಕು ಅನ್ನುವಂಥದ್ದು ಪ್ರಧಾನಮಂತ್ರಿಗಳ ಆಶಯ. ಹಣಕಾಸಿನ ತೊಂದರೆ ಇದೆ, ಬಡತನದಲ್ಲಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಯಾವುದೇ ವ್ಯಕ್ತಿಗೆ ಚಿಕಿತ್ಸೆ ಲಭ್ಯ ಆಗಲಿಲ್ಲ ಅನ್ನುವಂಥ ಮಾತುಗಳು ಇಡೀ ದೇಶದಲ್ಲಿ ಕೇಳಿಬರಬಾರದು ಅನ್ನುವಂಥದ್ದು ಈ ಯೋಜನೆ ಹಿಂದೆ ಇರುವಂತಹ. ಕಾರ್ಕಳ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಸೌಭಾಗ್ಯ ಮಡಿವಾಳ, ಜಿಲ್ಲಾ ಪಂಚಾಯತಿ ಸದಸ್ಯರುಗಳಾದ ಉದಯ್ ಎಸ್ ಕೋಟ್ಯಾನ್, ರೇಷ್ಮಾ ಶೆಟ್ಟಿ, ಸುಮಿತ್ ಶೆಟ್ಟಿ ಕೌಡೂರು, ಪುರಸಭೆ ಸದಸ್ಯೆ ಭಾರತಿ ಅಮೀನ್, ನಿಟ್ಟೆ-ಗಾಜ್ರಿಯಾ ಆಸ್ಪತ್ರೆ ನಿರ್ದೇಶಕ ನರಸಿಂಹ ಪುರಾಣಿಕ, ಉಡುಪಿ ಜಿಲ್ಲಾ ಸಂಯೋಜನಾಧಿಕಾರಿ ಜಗನ್ನಾಥ್, ಆಸ್ಪತ್ರೆಯ ನಿರ್ದೇಶಕ ಡಾ ಜಯರಾಮ್ ರಾಯ್ ಉಪಸ್ಥಿತರಿದ್ದರು.